ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್, NH66, ಉಚ್ಚಿಲ, ಕಾಪು. ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ಹಾಡು ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಗಾಯನ ದೇವರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಇದು. ಉಚ್ಚಿಲದ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಅವರ ಆಯೋಜನೆಯ ಸ್ಪಂದನ ವಾಹಿನಿಯ ಪ್ರಸ್ತುತಿಯಲ್ಲಿ ಮೂಡಿ ಬರ್ತಾ ಇರುವಂತಹ ಕಾರ್ಯಕ್ರಮ ಹಲವಾರು ಗಾನ ಸಾಧಕರನ್ನು, ಗಾಯನ ಸಾಧಕರನ್ನು, ಸಂಗೀತದ ಪ್ರತಿಭಾವಂತರನ್ನು, ಪ್ರವರ್ಧಮಾನಕ್ಕೆ ಬರುತ್ತಿರುವಂತಹ ಕಲಾವಿದರನ್ನು ಪರಿಚಯ ಮಾಡಿಕೊಳ್ತಾ ಅವರ ನೆನಪಿನ ಬುತ್ತಿನಿಂದ ಒಂದಷ್ಟು ಸಿಹಿ ಮತ್ತು ಕಹಿ ನೆನಪು ಎಲ್ಲವನ್ನೂ ಕೂಡ ಮತ್ತೊಮ್ಮೆ ಮರುಕಳಿಸುವಂತೆ ಮಾಡ್ತಾ ಮಧ್ಯ ಮಧ್ಯದಲ್ಲಿ ಅವರ ಹಾಡುಗಳನ್ನು ಕೇಳ್ತಾ ನಿರಂತರವಾಗಿ ಸಾಗುವಂಥ ಕಾರ್ಯಕ್ರಮ ಇದು ನನ್ನ ಪ್ರೀತಿಯ ಹಾಡು. ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಪ್ರಸಾರ ಆಗುತ್ತೆ. ಅದೇ ರೀತಿಯಾಗಿ ಇವತ್ತಿನ ದಿನ ನಮ್ಮ ಜೊತೆ ಇದ್ದಾರೆ ಹೊಸ ಪ್ರತಿಭೆ. ಕಳೆದ 8-10 ವರ್ಷಗಳಿಂದ ಗಾಯನ ಕ್ಷೇತ್ರದಲ್ಲಿದ್ದಾರೆ. ಎಳವೆಯಲ್ಲೇ ಭಜನ್ಸ್ ಮೂಲಕ ಸಂಗೀತ ಕ್ಷೇತ್ರಕ್ಕೆ ಕಾಲನ್ನಿರಿಸಿದವರು. ಭರತನಾಟ್ಯ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಗ್ರೇಡ್ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರುವವರು. ಜೊತೆಗೆ ಈಗಾಗಲೇ 1000ಕ್ಕೂ ಮಿಕ್ಕಿ ವೇದಿಕೆಗಳನ್ನು ಹಂಚಿಕೊಂಡವರು. ಹಾಗೆ ಹೆಸರಾಂತ ಕಲಾವಿದರ ಜೊತೆ ವೇದಿಕೆಯಲ್ಲಿ ತನ್ನ ಗಾಯನ ಪ್ರತಿಭೆಯನ್ನು ಸಾರಿದಂತಹ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಭಾನ್ವಿತ ಸಂಗೀತ ಸಾಧಕಿ ಶ್ರೀವಿದ್ಯಾ ಅವರನ್ನ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ನಮಸ್ತೆ ಮೇಡಮ್. ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಡಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಡಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಯಾವ ಭಾವದಿ ಯಾವ ರಾಗದಿ ಹಾಡಿ ಪಾಡಲಿ ನಿನ್ನಯ ತಾಯಿ. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಡಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಶರಣಾಗತ ವರದೇ ವರದೇವಿ ಕರುಣ ಸದಯೇ ಸುರವರ ಪೂಜಿತೆಯೇ ಕರವೀರ ಪುರಾನಿಲಯೇ. ಶರಣಾಗತ ವರದೇ ವರದೇವಿ ಕರುಣ ಸದಯೇ ಸುರವರ ಪೂಜಿತೆಯೇ ಕರವೀರ ಪುರಾನಿಲಯೇ. ದುರಿತ ನಿವಾರಿಣಿ ಭವಭಯಹಾರಿಣಿ ದುರಿತ ನಿವಾರಿಣಿ ಭವಭಯಹಾರಿಣಿ ಮಂಗಳದಾಯನಿ ನಾರಾಯಣಿ. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಡಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು.
ಪಾಡಲು. ಕನಕವ ಕೊಡುವ ಧನಲಕ್ಷ್ಮಿಯು ನೀನಾದೆ, ಧರೆಯಲಿ ನೆಲೆಸಿರುವೆ ದೀನರ ರಕ್ಷಿಸಲು. ಧನ ಕನಕವ ಕೊಡುವ ಧನಲಕ್ಷ್ಮಿಯು ನೀನಾದೆ, ಧರೆಯಲಿ ನೆಲೆಸಿರುವೆ ದೀನರ ರಕ್ಷಿಸಲು. ಸಂಕಟ ಹರಿಸುವ ವೆಂಕಟರಮಣಿ, ಹರಿಸುವ ವೆಂಕಟರಮಣಿ, ಆರ್ತಪರಾಯಣಿ ನಾರಾಯಣಿ, ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು. ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು. ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಯಾವ ಭಾವದಿ ಯಾವ ರಾಗದಿ ಹಾಡಿ ಪಾಡಲಿ ನಿನ್ನಯ ತಾಯಿ, ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು. ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ನಿನ್ನ ಗಾನವ ಪಾಡಲು, ನಿನ್ನ ಗಾನವ ಪಾಡಲು. ചന്ദന മണിവാതിൽ പാതിചാരി ഹിന്ദോളം കണ്ണിൽ തിരയിലക്കി. ശൃംഗാര ചന്ദ്രികെ നീരാടി നീനിൽക്കെ എന്തായിരുന്നു മനസ്സിൽ. ചന്ദന മണിവാതിൽ പാതിചാരി ഹിന്ദോളം കണ്ണിൽ തിരയിലക്കി. ശൃംഗാര ചന്ദ്രികെ നീരാടി നീനിൽക്കെ എന്തായിരുന്നു മനസ്സിൽ. എന്നോടെന്തിരൊലിക്കുന്നു നീ സഖി, എല്ലാം നമുക്കൊരു പോലെയല്ലേ. എന്നോടെന്തിരൊലിക്കുന്നു നീ സഖി, എല്ലാം നമുക്കൊരു പോലെയല്ലേ. അന്തയായി മത്തിലെ മഞ്ഞേട്ടു പോകുമേ സ്വർണമന്ദാരങ്ങൾ സാക്ഷിയല്ലേ. ചന്ദന മണിവാതിൽ പാതിചാരി ഹിന്ദോളം കണ്ണിൽ തിരയിലക്കി.
ಹೇಗಿದ್ದೀರಿ? ಆರಾಮ ಸರ್. ಕೊರೋನಾ ಬಳಿಕ ಬಹಳಷ್ಟು ಕಾರ್ಯಕ್ರಮಕ್ಕೆ ಪೆಟ್ಟು ನೀಡ್ತು ಅಂತ ಹೌದು ನೋಡಿ. ಸರ್. ಬಹುಶಃ ಒಂದು 10 ವರ್ಷಗಳಿಂದ ಈ ಒಂದು ಗಾಯನ ಕ್ಷೇತ್ರದಲ್ಲಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಗಾಯನ ಅಂತ ಹೇಳಿದರೆ ನಾನು ಫಸ್ಟಿಗೆ ಭಜನ್ಸಲ್ಲಿ ಇದ್ದೆ. ಸಣ್ಣದಿರುವಾಗ ಭಜನ್ಸಲ್ಲೇ ನಾನು ಮೇಲೆ ಬಂದದ್ದು. ಓಕೆ. ನಾನು ಈ ಫೀಲ್ಡಿಗೆ ಸೇರಿ ಅಂದರೆ ಜಾಬಿಗೆ ಬಂದ ನಂತರ ಈ ಫೀಲ್ಡಿಗೆ ಸೇರಿದ್ದು, ಆರ್ಕೆಸ್ಟ್ರಾ ಫೀಲ್ಡಿಗೆ. ಭಜನ್ಸಲ್ಲಿ ಅದರಲ್ಲೇ 5ನೇ ಕ್ಲಾಸಲ್ಲಿ ಭಜನ್ಸಿಗೆ ಸೇರಿದೆ ಮನೆ ಹತ್ರ. ಅಲ್ಲಿಂದನೇ ಭಜನ್ಸಿಗೆ ಹೋಗಿ ಹೋಗಿ ಸಿಂಗಿಂಗಲ್ಲಿ ಇಂಟ್ರೆಸ್ಟ್ ಬಂದು ಮತ್ತೆ ಈ ಥರ. ಹೌದು. ಓಕೆ. ಹೆಚ್ಚಾಗಿ ಯಾರ ಹಾಡನ್ನು ಹಾಡಲಿಕ್ಕೆ ಇಷ್ಟಪಡ್ತೀರಿ? ನಾನು ಹೆಚ್ಚಾಗಿ ಎಸ್ ಜಾನಕಿ, ಚಿತ್ರ ಅವರ ಹಾಡನ್ನು ಹಾಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಎಲ್ಲ ಸಿಂಗರ್ಸ್ ಇದ್ದ ಹಾಡು ಹಾಡಲಿಕ್ಕೆ ಇಷ್ಟಪಡ್ತೇನೆ ನಾನು. ಓಕೆ. ಮತ್ತು ಹೇಗೆ ನಿಮ್ಮ ಈ ಸಂಗೀತ ಕ್ಷೇತ್ರದ ಆಸಕ್ತಿ ಮತ್ತು ಬರೋದಕ್ಕೆ ಕಾರಣ? ಅಂದರೆ ಭಜನ್ಸ್ ಬಿಟ್ಟು ನೀವು ಮತ್ತೆ ಯಾರಲ್ಲಿ ಸಂಗೀತವನ್ನು ಕಲ್ತ್ರಿ? ನಾನು ಆ್ಯಕ್ಚುಲಿ ಏನಂತ ಹೇಳಿದರೆ ಈ ಆರ್ಕೆಸ್ಟ್ರಾ ಫೀಲ್ಡಿಗೆ ಬರಲಿಕ್ಕೆ ಕಾರಣ ನಮ್ಮ ಮನೆ ಹತ್ರ ಒಬ್ಬರು ಆಂಟಿ ಇದ್ದಾರೆ, ಒಬ್ಬರು ಸವಿತಾ ಆಂಟಿ ಅಂತ. ಅವರ ಮುಖಾಂತರ ನಾನು ಇಲ್ಲಿಗೆ ಬಂದೆ. ಅವರು ನನಗೆ ನಮ್ಮ ಈ ಫೀಲ್ಡಲ್ಲಿ ಒಬ್ಬರು ಯತೀಶ್ ಸರ್ ಅಂತ ಇದ್ದಾರೆ, ಯತೀಶ್ ತಲಪಾಡಿ ಸಿಂಗರ್. ಅವರನ್ನು ನನಗೆ ಪರಿಚಯ ಮಾಡಿಸಿಕೊಟ್ರು. ಅವರ ಮುಖಾಂತರ ನಾನು ಈ ಫೀಲ್ಡಿಗೆ ಬಂದೆ, ಆರ್ಕೆಸ್ಟ್ರಾ ಫೀಲ್ಡಿಗೆ ಅವರ ಮುಖಾಂತರ ಬಂದೆ ನಾನು. ಅದಕ್ಕಿಂತ ಮುಂಚೆ ಅದೇ ಭಜನ್ಸಲ್ಲೆಲ್ಲ ಇದ್ದೆ. ಮತ್ತು ಅದರ ನಂತರ ಈ ಆರ್ಕೆಸ್ಟ್ರಾ ಫೀಲ್ಡಿಗೆ ಜಾಯಿನ್ ಆದ ನಂತರ ನನಗೆ ಎಲ್ಲ ಸಾಂಗಿಗೆ ಒಂದು ಕ್ಲಾಸಿಕಲ್ ಟಚ್ ಬೇಕು ಅಂತ ಹೇಳಿ ಮತ್ತೆ ನಾನು ಕ್ಲಾಸಿಕಲ್ ಕ್ಲಾಸಿಗೆ ಜಾಯಿನ್ ಆದೆ. ಈಗ ಸೀನಿಯರ್ ಮಾಡ್ತಿದ್ದೇನೆ ಕ್ಲಾಸಿಕಲ್ ಕರ್ನಾಟಕಲ್ಲಿ. ಕದ್ರಿ ನೃತ್ಯ ವಿದ್ಯಾನಿಲಯ ಉಂಟಲ್ಲ, ಅಲ್ಲಿ ಉಷಾ ಪ್ರವೀಣ್ ರಾವ್ ಅವರ ಹತ್ರ ಮ್ಯೂಸಿಕ್ ಮಾಡ್ತಿದ್ದೇನೆ, ಸೀನಿಯರ್ ಮಾಡ್ತಿದ್ದೇನೆ ಇವಾಗ. ಎಲ್ಲೆಲ್ಲ ಕಾರ್ಯಕ್ರಮಗಳನ್ನು ನೀಡಿದ್ದೀರಿ ಇದುವರೆಗೆ? ಬಹಳಷ್ಟು ಅಂದರೆ ನಾನು ಕೇರಳ ಮತ್ತು ದಕ್ಷಿಣ ಕನ್ನಡದಲ್ಲಿ ಆಲ್ಮೋಸ್ಟ್ ನೀಡಿರ್ತೇವೆ. ಕೇರಳ, ಮೈಸೂರು, ಬ್ಯಾಂಗ್ಳೂರು ನೀಡಿದ್ದೇನೆ ಪ್ರೋಗ್ರಾಮ್ಸ್. ನೀವು ಎಲ್ಲಿ ಎಜುಕೇಷನಲ್ಲಿ ಎಲ್ಲಿ ಮಾಡಿ? ನಾನು ಆ್ಯಕ್ಚುಲಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದ್ದು. ಆ್ಯಕ್ಚುಲಿ ನಾನು ಇದರಲ್ಲಿ KSRTCಯಲ್ಲಿ ವರ್ಕ್ ಮಾಡ್ತಿದ್ದೆ, ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ವರ್ಕ್ ಮಾಡ್ತಿದ್ದೆ, IT ಕಂಪನಿ ಅಂಡರ್ ವರ್ಕ್ ಮಾಡ್ತಿದ್ದದು. ಇವಾಗ ಎಂತಂತ ಹೇಳಿದರೆ ಕೊರೋನಾ ಬಂದಮೇಲೆ ನಮ್ಮದು ಕಾಂಟ್ರಾಕ್ಟ್ ಸಹ ಸ್ಟಾಪ್ ಆಗಿ ಹೋಯಿತು. ಹಾಗೆ ಇವಾಗ ಫುಲ್ ಟೈಮ್ ಪ್ರೊಫೆಷ್ನಲ್ ಸಿಂಗಿಂಗಲ್ಲೇ ಇದ್ದೇನೆ. ಓಕೆ, ಒಳ್ಳೆ ವಿಷಯನೇ. ಅದೇ ರೀತಿಯಾಗಿ ಮನೆಯಲ್ಲೆಲ್ಲ ಹೇಗೆ, ಇದರ ವಾತಾವರಣ ಹೇಗಿದೆ, ಸಂಗೀತ ವಾತಾವರಣ? ಮನೆಯಲ್ಲೆಲ್ಲ ಎಲ್ಲರೂ ಸಹ ಸಪೋರ್ಟ್ ಮಾಡ್ತಾರೆ. ಅಪ್ಪ ಅಮ್ಮ ಎಲ್ಲ ಒಳ್ಳೆಯ ಸಪೋರ್ಟ್ ಮಾಡ್ತಾರೆ. ಫಸ್ಟ್ ನನಗೆ ಆ್ಯಕ್ಚುಲಿ ಅಮ್ಮನಿಗೆ ಸ್ವಲ್ಪ ಇಷ್ಟ ಇರಲಿಲ್ಲ ಫಸ್ಟ್ ಆರ್ಕೆಸ್ಟ್ರಾ ಎಲ್ಲ ಹೋಗೋದು. ಮನೆಯಲ್ಲಿ ಸಂಗೀತ ಹಾಡುವ ಅಂತ ಹೇಳಿ ಪ್ರೊಫೆಷನಲ್ ಆಗಿ ಯಾರು ಇಲ್ಲ, ಹೀಗೆ ಭಜನ್ಸ್ ಹಾಡೋರ ಅಮ್ಮ ಎಲ್ಲ ಇದ್ದಾರೆ ಹಾಗೆ ಅಷ್ಟೇ. ಬೇರೆ ಆಲ್ಬಮ್ಗಳಿಗೆಲ್ಲ ನೀವು ಹಾಡಿದ್ದೀರಿ, ಯಾವುದೆಲ್ಲ ಆಲ್ಬಮ್ಗಳು ಹಾಡಿದ್ದೀರಿ? ಆಲ್ಬಮ್ ಅಂದರೆ ತುಂಬ ಆಲ್ಬಮ್ ಇದೆ ಸರ್. ಫಸ್ಟಿಗೆ ನಾನು ಒಂದು ಶ್ರೀ ಕಪಿಲೇಶ್ವರ ಅಂತ ಒಂದು ದೇವರದ್ದು ಭಕ್ತಿ ಆಲ್ಬಮ್ಗೆ ಹಾಡಿದ್ದೆ. ಆನಂತರ ನಿನ್ನೆ ಒಂದು ರಿಲೀಸ್ ಆಯಿತು ನಮ್ಮದು ಸುಪ್ರಭಾತ, ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರದ್ದು, ಅದರಲ್ಲಿ ಸುಪ್ರಭಾತ ಹಾಡಿದ್ದೇನೆ ನಾನು. ಮತ್ತು ಕನತ ದಿಬ್ಬಣ ಅಂತ ಒಂದು ಕಲಾಂಜಲಿ ಕ್ರಿಯೇಷನ್ಸ್ ಅವರದ್ದು, ಮತ್ತು ತುಂಬ ಬೊಲ್ಪುದಾರತಿ, ತುಂಬ ಕೆಲವೆಲ್ಲ ಭಕ್ತಿ, ಅದು ಹೀಗೆ ಹೇಳ್ಕೊಂಡು ಕೂತ್ರೆ ಆಗಲಿಕ್ಕಿಲ್ಲ.
छुआ तूने उस तन को छुपाऊं जिस मन को लगे नैना, ओ किसी को दिखाऊं ओ मोरे चंद्रमा, तेरी चांदनी आग जलाई, तेरी ऊंचिया तारे मैंने पंख लिए कटवाए, दिल हूम हूम करे घबराए, धन धम धम करे कर जाए, एक बूंद कभी पानी की मोरी अखियों से बरसाए, दिल हूम हूम करे घबराए। ಎಲ್ಲೋ ಜಿನಿಗಿರುವ ನೀರು ಎಲ್ಲೋ ಜರಿಯಾಗಿ ಹರಿದು ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು, ಎಲ್ಲೋ ರವಿ ಬರುವ ಸಮಯ ಎಲ್ಲೋ ಹೂವರಳು ಸರಸ ಎಲ್ಲೋ ಚಿಲಿಪಿಲಿಯ ಭಾವವು, ಮುಂಜಾನೆ ಮಂಜು ಹನಿ ಭೂಮಿಲಿ ತಂಪಾಗಿ ತೀಡಿರುವ ಪ್ರೇಮ, ಇಂಪಾದ ಕಿರಣ ತುಸು ಹಾಯಾಗಿ ಭುವಿ ಮುತ್ತಿಟ್ಟ ಕಿವಿಗೊಟ್ಟು ಪ್ರೇಮ. ಬೆಳ್ಳಿ ಬೆಳಕನ್ನು ಹೀರಿ ಸೊಂಪಾಗಿ ಹೂ ಬಿರಿದು ನಕ್ಕಂತ ನಗುವಲ್ಲಿ ಪ್ರೇಮ, ಹಚ್ಚ ಹಸುರನ್ನು ತೋರಿ ಕಂಪಾಗಿ ಹೂ ನಗಲು ಪರಿಮಳವೇ ಹೊನ್ನಲಾಗಿ ಪ್ರೇಮ, ದಿನ ಬೆಳಗಿನಲ್ಲಿ ಸವಿಗನಸುಗಳು ಜೀಕಾಡು ಒಲವಿದು ಪ್ರೇಮ, ಹೊಸ ಲೋಕದಲ್ಲಿ ಸವಿ ಭಾವಗಳು ನಲಿ ನಲಿಯುತ್ತ ಜಿಗಿದಿದೆ ಪ್ರೇಮ, ಎಲ್ಲೋ ಜಿನಿಗಿರುವ ನೀರು ಎಲ್ಲೋ ಜರಿಯಾಗಿ ಹರಿದು ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು, ಎಲ್ಲೋ ರವಿ ಬರುವ ಸಮಯ ಎಲ್ಲೋ ಹೂವರಳು ಸರಸ ಎಲ್ಲೋ ಚಿಲಿಪಿಲಿಯ ಭಾವವು. ಸೆಳೆದವ ನನ್ನನ್ನೇ ನಂಬಲಾಗದ ಸಂಗೀತದ ಅಲೆಯಲ್ಲಿ ತೇಲಿ ಹೋದೆನು, ಕಾದಿದೆ ನವಿಲು ಕಾರ್ಮೋಡ ಬರಲು ಅರಳಲು ನನ್ನ ಗರಿಯು ಕಾಣಲು ಒಲವಿನ ರಂಗು ಬಾನಲು, ಎಲ್ಲೆಲ್ಲೂ ಜಾಜಿ ಮುಲ್ಲೆ ಹೂವ ಸಾಲೆಯಲ್ಲಲ್ಲಿ ಒಲವಿನ ಮಾಲೆ, ಕಣ್ಣಲ್ಲಿ ಕಾವ್ಯದ
ಅದೇ ರೀತಿಯಾಗಿ ಈಗ ನಿಮ್ಮ ಸಿಂಗಿಂಗ್ ಕ್ಷೇತ್ರದಲ್ಲಿ ನಿಮಗೆ ನೀವು ಯಾರನ್ನು ತುಂಬ ಇಷ್ಟಪಟ್ಟು, ಅಂದರೆ ಜಾನಕಿ ಅಮ್ಮನನ್ನು ನೀವು ಅವರ ಹಾಡುಗಳನ್ನು ತುಂಬ ಇಷ್ಟಪಡ್ತೀರಿ, ಹಾಡುಗಳನ್ನು ಯಾವ ಥರ ಒಂಥರ ಫಾಲೋ ಮಾಡಬೇಕು ಅಥವಾ ಯಾವ ಥರ ಆಗಬೇಕು ಅನ್ನೋಂಥ ಆಸಕ್ತಿ ಇದೆ ನಿಮಗೆ? ನನಗೆ ಒಂದು ದೊಡ್ಡ ಸಿಂಗರ್ ಆಗಬೇಕಂತ ಆಸೆ. ಓಕೆ ಅದು ದೇವರು ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಹಾಗೆ ನನ್ನ ಪ್ರಯತ್ನ ಅಷ್ಟೇ. ಓಕೆ. ನನ್ನ ಪ್ರೀತಿಯ ಹಾಡು ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್, NH66, ಉಚ್ಚಿಲ, ಕಾಪು. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಕರಾವಳಿಯ ಗಾನ ಕೋಗಿಲೆಗಳ ಕಲಾರವದ ಕಾರ್ಯಕ್ರಮ. ಉಚ್ಚಿಲದ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಮತ್ತು ಸ್ಪಂದನ ವಾಹಿನಿ ಪ್ರಸ್ತುತಿಯಲ್ಲಿ ಮೂಡಿ ಬರ್ತಾ ಇರುವಂತಹ ಕಾರ್ಯಕ್ರಮ. SPB ಸರ್ ಅವರ ಸವಿನೆನಪಿನಲ್ಲಿ ಮೂಡಿ ಬರ್ತಾ ಇರುವಂತಹ ಕಾರ್ಯಕ್ರಮ. ಈಗಾಗಲೇ ಪ್ರತಿ ವಾರ ಅನೇಕ ಸಾಧಕರನ್ನ ಪರಿಚಯ ಮಾಡಿಕೊಡ್ತಾ ಅವರ ಜೊತೆ ಅವರ ಹಾಡುಗಳನ್ನು ಕೇಳ್ತಾ ಹಲವಾರು ನೆನಪುಗಳನ್ನು ಹಂಚಿಕೊಳ್ತಾ ಇರುವಂತಹ ಕಾರ್ಯಕ್ರಮ. ಈ ದಿನ ನಮ್ಮ ಜೊತೆ ಇದ್ದಾರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಭಾನ್ವಿತ ಗಾಯಕಿ ಶ್ರೀವಿದ್ಯಾ. ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಬೇರೆ ನೀವು ಈ ಒಂದು ಸಿಂಗಿಂಗ್ ಕ್ಷೇತ್ರ ಬಿಟ್ಟು ಭರತನಾಟ್ಯದಲ್ಲೂ ಇದ್ದೀರಿ. ಭರತನಾಟ್ಯದಲ್ಲಿ ಸೀನಿಯರ್ ಮಾಡ್ತಿದ್ದೇನೆ. ಓಕೆ, ಹೇಗಿದೆ ಆ ಫೀಲ್ಡ್? ಆ ಫೀಲ್ಡ್ ಸಹ ಚೆನ್ನಾಗಿದೆ. ಬಟ್ ನಾನಂದರೆ ಸಿಂಗಲ್ ಆಗಿ ಇಂಡಿವಿಜುವಲ್ ಆಗಿ ಪ್ರೋಗ್ರಾಮ್ ಕೊಡೋದಿಲ್ಲ ಭರತನಾಟ್ಯ. ಬಟ್ ಕ್ಲಾಸಲ್ಲಿ ಕ್ಲಾಸ್ನವರ ಜೊತೆ ಮಾತ್ರ ಕೊಡೋದು ನಾನು ಪ್ರೋಗ್ರಾಮ್. ಆ ಥರ. ಎಲ್ಲಿ ಕಲಿತಾ ಇದ್ದೀರಿ? ಅದು ಸಹ ಕದ್ರಿ ನೃತ್ಯ ವಿದ್ಯಾನಿಲಯ, ವಿದುಷಿ ಇವರು ಪ್ರವೀಣ್ ಅವರ ಸೊಸೆ ನಿಶ್ವಿತಾ ಶರಣ್ ಅಂತ ಇದ್ದಾರೆ, ಅವರ ಹತ್ರ ಕಲಿತಿದ್ದೇನೆ. ಓಕೆ, ಎಷ್ಟು ವರ್ಷಗಳಿಂದ ಕಲಿತಿದ್ರಿ? ನಾನು ಒಂದು 3 ಇಯರ್ಸಿಂದ ಕಲಿತಿದ್ದೇನೆ ಭರತನಾಟ್ಯ. ಅಂತ ಹೇಳಿದ್ರೆ ಆಕ್ಚುಲಿ ನನಗೆ ಭರತನಾಟ್ಯ ಸಣ್ಣದಿಂದ ಇಂಟ್ರೆಸ್ಟ್ ಇತ್ತು ಕಲೀಲಿಕ್ಕೆ. ನನಗೆ ಅಂದ್ರೆ ಮನೆಯಲ್ಲಿ ಸ್ವಲ್ಪ ವಾತಾವರಣ ಸರಿ ಇಲ್ಲ, ನಮ್ಗೆ ಅಂದ್ರೆ ಅಂಗಡಿ ಅದೆಲ್ಲ ಇತ್ತು. ಹಾಗೆ ಅಮ್ಮನಿಗೆಲ್ಲ ನನ್ನನ್ನು ಕರ್ಕೊಂಡು ಹೋಗಿ ಬಿಡುದು ವ್ಯವಸ್ಥೆ ಕಷ್ಟ. ಅದಕ್ಕೆ ಮತ್ತೆ ನಾನು ಇಲ್ಲಿ ಸಂಗೀತಕ್ಕೆ ಎಲ್ಲಿ ಜಾಯಿನ್ ಆದೆ ಅಲ್ಲೇ ಭರತನಾಟ್ಯಕ್ಕೆ ಜಾಯಿನ್ ಆಗಿ ಒಂದೇ ಕಡೆ ಕಲಿತು ಅಲ್ಲೇ ಕಲಿತೆ. ಹಾಗೆ ನನಗೆ ಈಸಿ ಆಯಿತು. മനസ്സ് ദിഞ്ചി മനസ്സ് കുരുല മനസ്സ് ദിഞ്ചി മനസ്സ് കുരുല മനസ്സ് ദിഞ്ചി സത്യപൻ പേകിനലാ ഈനന സീരലാ സത്യപൻ
എന്ന കണ്ണി തൂവൊടു യാൻ പന്യകീനൊടു എന്ന കണ്ണി തൂവൊടു യാൻ പന്യകീനൊടു ലോകൊಡಿ ಬೇತಿಲ್ಲ ಬುಡ್ಚಿಂದು ತೋಜೊಡು ലോകൊಡಿ ಬೇತಿಲ್ಲ ಬುಡ್ಚಿಂದು ತೋಜೊಡು ತೂಪನ ಕೀನ್ವನ ಕಡಿಮುಟ್ಟ ಕಾಪನ ತೂಪನ ಕೀನ್ವನ ಕಡಿಮುಟ್ಟ ಕಾಪನ ಮನಸ್ಸು ದಿಂಜಿ ಮನಸ್ಸು ಕುರುಲ ಮನಸ್ಸು ದಿಂಜಿ ಕರಿ ಜನ್ಮಕ್ಕೆ ನುಜಿ ಪುನರ್ಜನ್ಮ ನಂಬುಜಿ ಕರಿ ಜನ್ಮಕ್ಕೆ ನುಜಿ ಪುನರ್ಜನ್ಮ ನಂಬುಜಿ ಬದುಕುಂಡ ಕಡಿಮುಟ್ಟ ಕೈ ಬುಡಂದೆ ನಿನ್ನ ಬದುಕುಂಡ ಕಡಿಮುಟ್ಟ ಕೈ ಬುಡಂದೆ ನಿನ್ನ ಕೇನ್ವನ ನಂಬನ ನಿರಲಾದು ಒರಿವನ ಕೇನ್ವನ ನಂಬನ ನಿರಲಾದು ಒರಿವನ ಮನಸ್ಸು ದಿಂಜಿ ಮನಸ್ಸು ಕೊರುಲ ಮನಸ್ಸು ದಿಂಜಿ ಮನಸ್ಸು ಕೊರುಲ ಮನಸ್ಸು ದಿಂಜಿ ಸತ್ಯ ಪನ್ಪೆ ಕೀನಲ ಈನನ ಸೇರಲ ಸತ್ಯ ಪನ್ಪೆ ಕೀನಲ ಈನನ ಸೇರಲ ಕೋಟಿ ಜನ್ಮ ಬತ್ತಿಂಡಲ ನಮ ಉಂಜೇ ಫಲ ಕೋಟಿ ಜನ್ಮ ಬತ್ತಿಂಡಲ ನಮ ಉಂಜೇ ಫಲ ಮನಸ್ಸು ದಿಂಜಿ ಮನಸ್ಸು ಕೊರುಲ ಮನಸ್ಸು ದಿಂಜಿ ಓಂಕಾರದಿ ಕಂಡೆ ಪ್ರೇಮನಾದವ ಈ ತಾಣದಿ ತಂದೆ ನೀ ಶುಭೋದಯ ಮಂದಾರವಿಲ್ಲಿ ಅರಳಿ ಕಂಪು ಸೂಸಿದೆ ಸೌಗಂಧ ಹಾಸ ಚೆಂದೆ ನಿನ್ನ ಕಾಡಿದೆ ಹರಿಯೋ ಇನಿಯ ಒಲವಾ ಕರಿಯ ಓಂಕಾರದಿ ಕಂಡೆ ಪ್ರೇಮನಾದವ ಈ ತಾಣದಿ ತಂದೆ ನೀ ಶುಭೋದಯ
ನೀ ಶುಭೋದಯ ಮಂದಾರವಿಲ್ಲಿ ಅರಳಿ ಕಂಪು ಸೂಸಿದೆ ಸೌಗಂಧ ಹಾಸ ಚೆಲ್ಲಿ ನಿನ್ನ ಕಾಡಿದೆ ಅರಿಯೋ ಇನಿಯ ಒಲವಾ ಕರಿಯ ಓಂಕಾರದಿ ಕಂಡೆ ಪ್ರೇಮನಾದವಾ ಈ ತಾಣದಿ ತಂದೆ ನೀ ಶುಭೋದಯ. ಬೇರೆ ಬೇರೆ ತಂಡಗಳಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಿ ಆರ್ಕೆಸ್ಟ್ರಾಕ್ಕೆ. ಹೌದು ಹೇಗಿದೆ ನಿಮಗೆ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಯಾಕಂದ್ರೆ ಲೇಡೀಸ್ಗೆ ತುಂಬಾ ಕಷ್ಟ, ಯಾಕಂದ್ರೆ ಲೇಡೀಸ್ ಯಾಕಂದ್ರೆ ಟೈಮಿಂಗ್ಸ್ ಮೇಂಟೈನ್ ಮಾಡೋದು ಕಷ್ಟ. ಹೌದು ಸರ್. ಹೇಗಿದೆ ಅಲ್ಲಿ? ಪರವಾಗಿಲ್ಲ ಅಂತ ಹೇಳಿದ್ರೆ ನಾನು ಕೆಲವು ಕಡೆ ಅಂತ ಹೇಳಿದ್ರೆ ನೋಡ್ಕೊಂಡು ಹೋಗುದು. ನೈಟ್ ಎಲ್ಲ ದೂರ ದೂರ ಆದ್ರೆ ಸ್ವಲ್ಪ ಅವಾಯ್ಡ್ ಮಾಡ್ತೀರಿ? ಅವಾಯ್ಡ್ ಅಂತಲ್ಲ, ಸ್ವಲ್ಪ ನೋಡಿಕೊಂಡು ಮತ್ತೆ ಮನೆಯಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಂಡು ಆ ತರ ಹೋಗುದು ನಾನು. ಓಕೆ. ಕೊರೋನಾ ಬಂದ ಬಳಿಕ ಕಲಾವಿದರಿಗೆ ಬಹಳಷ್ಟು ದೊಡ್ಡ ಪೆಟ್ಟಾಗಿದೆ. ಈಗ ಎರಡನೇ ಅಲೆ ಬರ್ತಾ ಇದೆ. ಹೌದು ಸರ್. ಒಂದು ಆತಂಕ ಎಲ್ಲರಲ್ಲಿದೆ. ಹೌದು ಸರ್. ಹೇಗೆ ಅನಿಸ್ತಾ ಇದೆ? ಏನಿಲ್ಲ, ನಮ್ಮ ಸಣ್ಣ ಸಣ್ಣ ಕಲಾವಿದರಿಗೆ ತುಂಬಾ ಕಷ್ಟ ಆಗ್ತದೆ ಸರ್. ಯಾಕಂತ ಇದನ್ನ ಹೇಳಿದ್ರೆ ನಂಬ್ಕೊಂಡಿದ್ದೇವೆ ನಾವು. ಹೌದು, ಯಾಕಂತ ಹೇಳಿದ್ರೆ ಇವತ್ತು ನಿಜ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಫೀಲ್ಡ್ ತುಂಬಾ ಬಿದ್ದೋಗಿದೆ. ಈಗ ಕಲೆ ಅಂದ್ರೆ ಪ್ರತಿಯೊಬ್ಬ ಕಲಾವಿದನ ಕಷ್ಟನೂ ಅದೇ ಆಗ್ತಿದೆ. ಹೌದು ಯಾಕೆ ಅಂದ್ರೆ ಬೇರೆ ಉದ್ಯೋಗವನ್ನ ನಾವು ಆಯ್ಕೆ ಮಾಡ್ಕೊಂಡಿಲ್ಲ, ಈ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಹೌದು ಸರ್. ಈಗ ಈ ಕೊರೋನಾ ಎರಡನೇ ಅಲೆ ಬಂತು ಅಂತ ಒಂದು ಹೆದರಿಕೆ ಭಯ ಇರುವಾಗ್ಲೇ ಹೌದು ಸರ್. ಒಂದೆಡೆಯಿಂದ ಮದುವೆಗೆ ಕರೆಯೋರ ಸಂಖ್ಯೆ ಕಡಿಮೆ ಆಯ್ತು, ಹೌದು ಮದುವೆಗೆ ಆರ್ಕೆಸ್ಟ್ರಾಗಳು ನಿಂತೋಯ್ತು, ಹೌದು ಹೌದು ಬೇರೆ ಪಬ್ಲಿಕ್ ಕಾರ್ಯಕ್ರಮಗಳಿಗೆ ನಿಂತೋಯ್ತು, ಬ್ರಹ್ಮಕಲಶಗಳು ನಿಂತೋಯ್ತು, ಹೌದು ಸರ್. ಆಮೇಲೆ ಜಾತ್ರೋತ್ಸವಗಳಿಗೆ ನಿರ್ಬಂಧ ಬಂತು, ಹೌದು ಆಮೇಲೆ ನೇಮಗಳಿಲ್ಲ, ಸಾರ್ವಜನಿಕ ಕಾರ್ಯಕ್ರಮನೇ ಹೌದು ಹೌದು ತುಂಬಾ ಸ್ಟಾಪ್ ಆಗಿದೆ. ಹೌದು ಹೌದು ಇಂಥ ಕಾಲಘಟ್ಟದಲ್ಲಿ ಮತ್ತೊಮ್ಮೆ ಕಲಾವಿದ ಫೇಸ್ ಮಾಡ್ಬೇಕನ್ನೋ ಅನಿವಾರ್ಯತೆ ಇದೆ. ಹೌದು ಸರ್. ಯಾಕೆಂದ್ರೆ ಬಹಳಷ್ಟು ಕಷ್ಟಪಟ್ಟು ನಾವು ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿರ್ತೀವಿ. ಈಗಾಗಲೇ ಬಹುಶಃ ನನ್ನ ಪ್ರಕಾರ ತುಂಬಾ ಜನ ಕಲಾವಿದರು ಹೇಳಿದಾಗೆ ಬುಕ್ ಆಗಿರೋ ಕಾರ್ಯಕ್ರಮನೇ ಕ್ಯಾನ್ಸಲ್ ಆಗ್ತಾ ಇದೆ ಸರ್. ಹೌದು, ಇವಾಗ ಅದೇ ನನಗೆ ತುಂಬಾ ಕೆಲವು ಭಜನ್ಸ್ ಎಲ್ಲ ಬುಕ್ಕಿಂಗ್ ಆಗಿತ್ತು, ಕೆಲವೆಲ್ಲ ಕ್ಯಾನ್ಸಲ್ ಆಯ್ತು ಭಜನ್ಸ್ ಎಲ್ಲ. ಮತ್ತೆ ಅದೇ ಪ್ರೋಗ್ರಾಮ್ ಈಗ ನೆಕ್ಸ್ಟ್ ಮಂತ್ ತುಂಬಾ ಇದೆ ಮೇಯಲ್ಲಿ, ನೋಡ್ಬೇಕು ನೆಕ್ಸ್ಟ್ ರೌಂಡ್. ನಮ್ಮ ಹಾರೈಕೆ ಅದೇ ಮತ್ತೊಮ್ಮೆ ಆಗದಿರಲಿ, ಲಾಕ್ಡೌನ್ ಆಗದಿರಲಿ ಅಂತ. ಹೌದು, ನಾವು ಪ್ರತಿ ಬಾರಿ ನಮ್ಮ ಸುದ್ದಿವಾಹಿನಿಗಳು ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಹೌದು ಸರ್. ಯಾರಿಗೂ ತೊಂದರೆ ಆಗೋದಿರಲಿ, ಎಲ್ಲರೂ ಅವರವರ ಸೇಫ್ ಸೈಡ್ ಅನ್ನು ನೋಡ್ಕೊಂಡು ಆದಷ್ಟು ಜಾಗ್ರತೆಯನ್ನ ಮಾಡಿಕೊಂಡು ಮತ್ತೊಮ್ಮೆ ಲಾಕ್ಡೌನ್ ಅಂತ ಕರಾಳ ದಿನಗಳು ಬರದೇ ಇರಲಿ ಅಂತ ನಮ್ಮದೊಂದು ಆಶಯ. ಯಾಕಂದ್ರೆ ಕಲೆ ಅನ್ನೋದು ಈಗ ನಾವು ಮಾತಾಡ್ತಿದ್ದೀವಿ, ಕಲೆ ಅಂತಲ್ಲ, ಪ್ರತಿಯೊಬ್ಬನ ಬದುಕಿಗೂ ಒಂದು ವರ್ಷ ಬಹಳಷ್ಟು ಕೆಲಸ ಮಾಡುವ ಪ್ರತಿಯೊಬ್ಬ ದಿನ ದುಡ್ದು ದಿನ ತಿನ್ನುವವರಿಗೆ ತುಂಬಾ ಕಷ್ಟ ಲಾಕ್ಡೌನ್ ಎಲ್ಲ ಆದ್ರೆ. ಬಹಳಷ್ಟು ಕಷ್ಟ ಅಂದ್ರೆ ನಾವು ಆ ಒಂದು ವರ್ಷವನ್ನು ಅಷ್ಟು ಅನುಭವಿಸಿ ಬಿಟ್ಟಿದ್ದೀವಿ ನಾವು. ನೋಡಿ
ಓಕೆ, ಅದರ ಒಟ್ಟಿಗೆ ಭಜನ್ಸ್ ಫೀಲ್ಡಲ್ಲಿ ಹೇಗೆ? ಭಜನ್ಸ್ ಫೀಲ್ಡಲ್ಲಿ ಅದೇ ನಾನು 5th ಸ್ಟ್ಯಾಂಡರ್ಡಿಂದ ನಮ್ಮ ಮನೆ ಹತ್ರ ಒಂದು ನಾರಾಯಣ ಗುರು ಭಜನ್ ಮಂದಿರ ಅಂತ ಇತ್ತು. ಅಲ್ಲಿ ನಾನು 5th ಸ್ಟ್ಯಾಂಡರ್ಡಿಂದ ಹೋಗ್ತಿದ್ದವಳು, ಸಾಧಾರಣ ಕಾಲೇಜ್ ತನಕ ಅಲ್ಲೇ ಹೋಗ್ತಿದ್ದೆ. ಅಲ್ಲಿ ಸಾರಂಗಪಾಣಿ ಅಂತ ಒಬ್ಬರು ಕಲಿಸ್ಲಿಕ್ಕೆ ಬರ್ತಿದ್ರು. ಮೇನ್ ಗುರುಗಳು ಫಸ್ಟ್ ನಂದವರೇ. ಅಲ್ಲಿಂದ ಮತ್ತೆ ಭಜನ್ಸ್, ಮತ್ತೆ ಇವಾಗ ಅಂತ ಹೇಳಿದ್ರೆ ಇವಾಗ ಪುನಃ ರೀ ಎಂಟ್ರಿ ಆಗಿದ್ದೇನೆ ಭಜನ್ಸಿಗೆ. ಈಗ ಸುಜಿತ್ ಶೆಟ್ಟಿ ಅಂತ ಒಬ್ಬರಿದ್ದಾರೆ ಮಂಗಳೂರಲ್ಲಿ, ನಾದ ಸಂಕೀರ್ತನ, ಅವರ ಟೀಮಲ್ಲಿ ಹೋಗ್ತೇನೆ. ಮತ್ತೆ ಬೇರೆ ಬೇರೆ ಟೀಮಿಗೆ ಹೋಗ್ತೇನೆ ಭಜನ್ಸಿಗೆ. ಆಮೇಲೆ ಫಿಲ್ಮ್ಗಳ ಬಗ್ಗೆ ಏನು ಅವಕಾಶಗಳ ಬಗ್ಗೆ ಏನೋ ನೋಡಿದ್ರೆ? ಫಿಲ್ಮ್ ತುಂಬ ಕಷ್ಟ ಸರ್, ಫಿಲ್ಮ್ ಫೀಲ್ಡಲ್ಲಿ ಅಂತ ಹೇಳಿದ್ರೆ ತುಂಬಾ ಜನ ಇದ್ದಾರೆ, ತುಂಬಾ ಜನ ಇದ್ದಾರೆ, ಅಲ್ಲೆಲ್ಲೇ ಸಿಂಗರ್ಸ್ ಇದ್ದಾರೆ ಇವತ್ತು. ಆದ್ರಿಂದ ಬರ್ಬೋದು ಅವಕಾಶಗಳು, ಸಾಧನೆ ನಿರಂತರವಾಗಿ ಇರಲಿ, ಪ್ರಯತ್ನ ನಮ್ದು, ಪ್ರಯತ್ನ ನಿಮ್ದು. ಆಮೇಲೆ ಕಂಠದಾನಗಳನ್ನು ಮಾಡಿದ್ರಿ ಜಾಹೀರಾತು? ಹೌದು ಸರ್, ನಾನು ಕೆಲವೆಲ್ಲ ಅಡ್ವರ್ಟೈಸ್ಮೆಂಟ್ಗೆಲ್ಲ ಮಾಡಿ, ಆ್ಯಡ್ಗೆಲ್ಲ, ಇದು ಸಂಜೀವ ಶೆಟ್ಟಿ ಮತ್ತೆ ಪುತ್ತೂರು ಸಂಜೀವ ಶೆಟ್ಟಿ ಇದೆ ಅಲ್ಲ ಸರ್, ಬಟ್ಟೆ ಅಂಗಡಿ, ಅದಕ್ಕೆ ವಾಯ್ಸ್ ಕೊಟ್ಟಿದ್ದೇನೆ. ಮತ್ತೆ ಕೆಲವು ಟೆಂಪಲ್ ದೇವಸ್ಥಾನದ್ದು ಅದಕ್ಕೆಲ್ಲ ವಾಯ್ಸ್ ಕೊಟ್ಟಿದ್ದೇನೆ ಸರ್. ಅಂದ್ರೆ ಒಟ್ಟಾರೆಯಾಗಿ ನಿಮ್ಮ ವಾಯ್ಸ್ ಅನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ರಿ, ದೇವರು ಕೊಟ್ಟದ್ದು. ಓಕೆ, ಅದ್ರ ಜೊತೆಗೆ ಏನಾಗಬೇಕು ಅಂತ ಆಸೆ ಪಡ್ತಾ ಇದ್ರಿ? ನಾನು ದೊಡ್ಡ ಸಿಂಗರ್ ಆಗ್ಬೇಕಂತ ಆಸೆ ಪಡ್ತೇನೆ. ಬಟ್ ಈ ಸಿಂಗಿಂಗ್ ಕ್ಷೇತ್ರದಲ್ಲಿ ನಿಮ್ಗೆ ಭಜನ್ಸ್ ಗೊತ್ತಿದೆ, ಭರತನಾಟ್ಯ ಗೊತ್ತಿದೆ, ಕ್ಲಾಸಿಕಲ್ ಸಂಗೀತ ಗೊತ್ತಿದೆ, ಆಮೇಲೆ ಇದನ್ನ ಸಿನಿಮಾ ಸಂಗೀತದ ಫೀಲ್ಡ್ ಅಲ್ಲಿ ಇದ್ದೀರಿ. ಇವೆಲ್ಲವನ್ನು ಸೇರಿಸಿ ಏನಾದ್ರು ಒಂದು ಹೊಸತನ ಮಾಡ್ಬೇಕು ಅಂತ ಏನಾದ್ರು ಮಾಡ್ಬೇಕು ಸರ್. ಯಾಕಂತ ಹೇಳಿದ್ರೆ ನಾನು ಇವಾಗ ನಂದು ಒಂದು ಸ್ವಲ್ಪ ವಿದ್ವತ್ತಾಗ್ಲಿ ಅಂತ ಕಾಯೋದು ನಾನು. ಓಕೆ, ಆನಂತರ ನಂದು ಓನ್ ಎಂತಾದ್ರೂ ಏನಾದ್ರು ಯೋಜನೆ ಇದೆ? ಹೌದು, ಯೋಚನೆ ಎರಡು ಕೂಡ ಸಕ್ಸಸ್ ಆಗ್ಲಿ ಅನ್ನೋದು ನಮ್ಮ ಸ್ಪಂದನ ವಾಹಿನಿಯ ವೀಕ್ಷಕರ ಕಡೆಯಿಂದ ನಿಮ್ಗೆ ವಿಶ್ ಮಾಡ್ತಾ ಇದ್ದೀವಿ. ನಮ್ಮ ಈಗ ನಿಮ್ ಜೊತೆ ಇಷ್ಟು ಮಾತಾಡ್ತಾ ಮಿಡ್ಲ್ ನಿಮ್ಮ ಹಾಡುಗಳನ್ನು ಕೇಳ್ತಾ ಇದ್ವಿ. ಬಹಳಷ್ಟು ಬ್ಯಾಲೆನ್ಸಿಂಗ್ ಆಗಿ ಹಾಡ್ತೀರಿ. ಯಾಕಂದ್ರೆ ತುಂಬ ಈಸಿಯಾಗಿ, ತುಂಬ ಟಫ್ ಅದನ್ನು ಏನಂದರೆ ತುಂಬ ಕಷ್ಟಪಟ್ಟು ನೀವೇನು ಹಾಡ್ತಾ ಇಲ್ಲ, ಆ ರೀತಿಯ ಫೀಲ್ ಆಗ್ತದೆ ನಿಮ್ಮ ಹಾಡುಗಳಲ್ಲಿ. ಬಹುಶಃ ಇಷ್ಟು ವರ್ಷ ನೀವು ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ಇದ್ದಿದ್ದಕ್ಕೆ ಒಳ್ಳೆಯ ಒಂದು ಅನುಭವವನ್ನು ಪಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀವಿ. ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಈ ಕಾರ್ಯಕ್ರಮದ ಬಗ್ಗೆ? ಈ ಕಾರ್ಯಕ್ರಮ ಏನು ಅನ್ನಿಸ್ತಾ ಇದೆ ನಿಮಗೆ? ನನಗೆ ತುಂಬ ಖುಷಿ ಆಗ್ತಾ ಇದೆ. ನನಗೆ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಸ್ಪಂದನ ಟಿವಿಯವರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ ನಾನು. ಮತ್ತೆ ಸರ್ ಕಟ್ ಮಾಡ್ಬೋದು? ಮಾಡಿ ತೊಂದರೆ ಇಲ್ಲ, ಅದು ಮತ್ತೆ ತಗೊಳ್ಳಿ ಅಲ್ಲಿಲ್ಲ. ಇಲ್ಲಿ ಎಂತ ಹೇಳು, ಅಲ್ಲ ಏನು ಅನಿಸುತ್ತೆ ನಿಮಗೆ ಕಾರ್ಯಕ್ರಮಕ್ಕೆ ಬಂದದ್ದು ಅದನ್ನು ಹೇಳಿ, ಹೇಗಾಯಿತು? ನನಗೆ ತುಂಬ ಖುಷಿ ಅನಿಸ್ತದೆ ಕಾರ್ಯಕ್ರಮಕ್ಕೆ ಬಂದದ್ದು. ಅಂದರೆ ಈಗಿನ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾವು ಒಬ್ಬ ಸಿಂಗರ್ ಆಗಲಿ ಒಬ್ಬ ಕಲಾವಿದ ಆಗಲಿ, ಈ ಹಿಂದೆ ಒಂದು ಟ್ರೆಂಡ್ ಇತ್ತು ಏನಂದರೆ ಅವನು ಯಾವುದೇ ಪರಿಚಯವನ್ನು ಹೇಳ್ಕೊಳ್ಳೋದಿಲ್ಲ, ಅವನ ಸಾಧನೆಯನ್ನು ಅವನು ಏನು ಅಂತ ತೋರಿಸ್ಕೊಳ್ಳುತ್ತಾ ಇರಲಿಲ್ಲ, ಬಾಕಿ ಅವ್ರನ್ನ ಗುರುತಿಸೋದನ್ನೇ ಹೇಳಬೇಕಿತ್ತು. ಈಗ ಹಾಗಲ್ಲ, ಸೋಷಿಯಲ್ ಮೀಡಿಯಾ ಡೆವಲಪ್ ಆದಾಗೆ ಯಾರ್ಯಾರೋ ಅವರವರ ಪರಿಚಯವನ್ನು ಯಾವ್ದಾವ್ದೋ ರೀತಿಯಲ್ಲಿ ಹೇಳ್ತಾರೆ. ಕೆಲವರು ಸಾಧನೆ ಮಾಡದಿದ್ದವರು ಕೂಡ ಅವ್ರನ್ನ ಹೇಳ್ಕೊಳ್ತಾರೆ. ಹಾಗಿರುವ ಸಾಧನೆ ಮಾಡಿದವರಿಗೆ ಅವರ ಪರಿಚಯವನ್ನು ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನಿಸ್ತಾ ಇದೆಯಾ ಹೇಗೆ ಅಂತ? ಹೌದು ಸರ್, ಯಾಕಂತ ಹೇಳಿದ್ರೆ ಹೇಳಿ. ಅಲ್ಲ, ಯಾಕಂದ್ರೆ ಪ್ರತಿಯೊಬ್ಬನಿಗೆ ಏನು ನಮ್ಮ ಒಂದು ರೆಕಗ್ನಿಷನ್ ಅನ್ನೋದು ಇಂಪಾರ್ಟೆಂಟ್. ಹೌದೌದು, ಇಲ್ಲಾಂದ್ರೆ ನೀವೇನು ಅನ್ನೋದು ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಇವಾಗ ನಾವು ಒಂದು ಹಾಡ್ತೇವೆ, ಒಂದು ಪ್ರೋಗ್ರಾಮ್ ಕೊಡ್ತೇವೆ, ಬಂದು ಕುತ್ಕೊಳ್ತೇವೆ, ಒಂದು ಮನೆಯಲ್ಲಿರ್ತೇವೆ. ಒಂದು ಇಂಥ ಟಿವಿ ಚಾನೆಲ್ಗಳೆಲ್ಲ ಒಂದೊಂದು ಅವಕಾಶ ಕೊಡ್ತದಲ್ಲ, ಅದು ನಮಗೆ ತುಂಬಾ ಉಪಯೋಗ ಆಗ್ತದೆ ಸರ್. ಯಾಕಂತೇಳಿ ನಮ್ಮ ಮುಂದಿನ ಬೆಳವಣಿಗೆಗೆ ತುಂಬಾ ಉಪಯೋಗ ಆಗ್ತದೆ. ಅಂದ್ರೆ ಈ ಪ್ರೋಗ್ರಾಮ್ ಮೂಲಕ ನಮ್ಮ ಉದ್ದೇಶನ ಅದೇ, ಎಲೆಮರೆಯಲ್ಲಿ ಇರುವಂತಹ ಪ್ರತಿಭೆಗಳು ಹೊರಗೆ ಬರಬೇಕು. ಹೌದೌದು. ಈಗ ಶ್ರೀವಿದ್ಯಾ ಒಬ್ಬ ಭರತನಾಟ್ಯ ಕಲಾವಿದೆ, ಸಂಗೀತ ಕಲಾವಿದೆ, ರಸಮಂಜರಿ ಗಾಯಕಿ, ಭಜನ್ಸ್ ಹಾಡ್ತಾರೆ. ಇವೆಲ್ಲವನ್ನೂ ಕೂಡ ನಮಗೆ ಇಷ್ಟು ಸಮಯ ಗೊತ್ತಿಲ್ಲದೆ ಇದ್ದಾಗ ಒಬ್ಳು ಪ್ರತಿಭೆ ನಮ್ಮೂರಿನಲ್ಲಿ ಇದ್ದಾರೆ ಅನ್ನೋದು ನಮಗೆಲ್ಲ ಹೆಮ್ಮೆಯ ವಿಷಯ. ನಿಮ್ಮ ಸಾಧನೆ ನಿರಂತರವಾಗಿರಲಿ, ಇನ್ನಷ್ಟು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿ. ಭರತನಾಟ್ಯ ಇರ್ಬೋದು, ಸಂಗೀತ ಇರ್ಬೋದು, ಎಲ್ಲ ಕ್ಷೇತ್ರಗಳು ಕೂಡ ನಿಮ್ಮ ಒಂದು ಸಾಧನೆ ಇರಲಿ. ಅದ್ರ ಜೊತೆಗೆ ನಿಮ್ಮಿಂದಾಗಿ ಒಂದಷ್ಟು ಕಲಾವಿದರು ಬೆಳೆಯುವಂತಾಗಲಿ. ನಿಮ್ಮ ಎಳೆವೆಯಲ್ಲಿದ್ದೀರಿ, ನೀವು ಇನ್ನು ಅಪಾರ ಅನುಭವವನ್ನು ಪಡ್ಕೊಳ್ತಾ ಒಂದಷ್ಟು ಈಗ ನಮ್ಮ ಮತ್ತೊಬ್ಬರಿಗೆ ಕೊಡಬೇಕು. ಇನ್ನೊಂದು ಉದ್ದೇಶ ಏನಂದ್ರೆ, ಪಾಪ ಎಷ್ಟೋ ಜನಕ್ಕೆ ಸಂಗೀತ ಕಲೀಲಿಕ್ಕೆ ಆಸಕ್ತಿ ಇರ್ತದೆ, ಬಟ್ ಅವಕಾಶಗಳಿರೋದಿಲ್ಲ, ಮತ್ತೆ ಅದಕ್ಕೆ ಬೇಕಾದ ತಾಕತ್ತಿರೋದಿಲ್ಲ. ನಮ್ಮ ಭಾಷೆಯಲ್ಲಿ ಹೇಳೋ ತಾಕತ್ತಿರ ಅಂದ್ರೆ ಅಷ್ಟು ಸೌಲಭ್ಯಗಳು ಇರೋದಿಲ್ಲ. ಅಂತವರಿಗೆ ಸಂಗೀತ ಕಲಿಯುವ ಹಾಗೆ ಆಗಲಿ ಅನ್ನೋದೇ ನಮ್ಮ ಹಾರೈಕೆ. ಇಷ್ಟೊತ್ತಿ ಕಾರ್ಯಕ್ರಮ ಬಂದಿದ್ದೀರಿ, ನಿಮಗೆ ಸ್ಪಂದನ ವಾಹಿನಿ ಕಡೆಯಿಂದ ಮತ್ತು ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ
ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈಗಾಗಲೇ ಹಲವಾರು ಸಾಧಕರನ್ನ ಈ ಒಂದು ಸೀಟ್ನಲ್ಲಿ ನೋಡಿದ್ದೀವಿ. ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಹಲವಾರು ಮಾಧುರ್ಯಪೂರ್ಣ ಗೀತೆಗಳನ್ನು ನಾವು ಕೇಳಿದ್ದೀವಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್, NH66, ಉಚ್ಚಿಲ, ಕಾಪು. ನನ್ನ ಪ್ರೀತಿಯ ಹಾಡು